ನಗರಸಭಾ ವ್ಯಾಪ್ತಿಯ ಕೆರೆಬೈಲ್ ಪರಿಸರದಲ್ಲಿ ಆವರಣ ಗೋಡೆ ಕುಸಿದು ಮನೆಯೊಂದು ಸಂಪೂರ್ಣ ಧ್ವಂಸಗೊಂಡ ಘಟನೆ ಬುಧವಾರ ಬೆಳಿಗ್ಗೆ ವರದಿಯಾಗಿದೆ. ಕಳೆದ 2 ದಿನಗಳಿಂದ ಮುಂಗಾರು ಚುರುಕುಗೊಂಡಿದ್ದು, ಮಂಗಳವಾರ ರಾತ್ರಿಯಿಡೀ ಸುರಿದ ಮಳೆಗೆ ಎಸ್ಟೇಟ್ ಒಂದರ ಭಾರೀ ಎತ್ತರದ ಆವರಣ ಗೋಡೆ ಕುಸಿದು ಪಕ್ಕದ ಒಂಟಿ ಮನೆಯು ಸಂಪೂರ್ಣ ನೆಲಸಮಗೊಂಡ ಘಟನೆ ತೊಕ್ಕೋಟು ಸಮೀಪದ ಕೆರೆಬೈಲ್ನಲ್ಲಿ ನಡೆದಿದೆ. ಕೆರೆಬೈಲ್ಗುಡ್ಡೆಯ ನಿವಾಸಿ ಕಿಶೋರ್ ಅವರ ಮನೆ ಸಂಪೂರ್ಣ ನೆಲಸಮಗೊಂಡಿದೆ. ಅಪಾಯವನ್ನು ಈ ಮೊದಲೇ ನಿರೀಕ್ಷಿಸಿದ್ದ ಕುಟುಂಬದ 5 ಸದಸ್ಯರು 2 ವಾರಗಳ ಹಿಂದಷ್ಟೇ ಮನೆಯಿಂದ ಸ್ಥಳಾಂತರಗೊಂಡಿದ್ದರು. ಇದರಿಂದಾಗಿ ಘೋರ ಅನಾಹುತವೊಂದು ತಪ್ಪಿದಂತೆ ಆಗಿದೆ ಎಂದು ತಿಳಿದು ಬಂದಿದೆ. ಇದರ ಬಗ್ಗೆ ಮೊದಲೇ ಮಾಹಿತಿ ತಿಳಿದುಕೊಂಡಿದ್ದ ಅಧಿಕಾರಿಗಳು ಜೀವಹಾನಿ ತಪ್ಪಿಸಲು ಮುಂಜಾಗ್ರತೆಯಾಗಿ ನಿವಾಸಿಗಳನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದರು. ಆದರೆ ಸೂಕ್ತ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷವೇ ಗೋಡೆ ಕುಸಿದು ಬಿದ್ದಿದ್ದಾಗ ಕಿಶೋರ್ ಅವರು ಉಳ್ಳಾಲ ನಗರಸಭೆಗೆ ದೂರು ನೀಡಿದ್ದರು. ತಹಶೀಲ್ದಾರ್ ಪ್ರಶಾಂತ್, ಪೌರಾಯುಕ್ತ ಸಂತೋಷ್, ಕಂದಾಯ ನಿರೀಕ್ಷಕ ಪ್ರಮೋದ್ ಮತ್ತು ಗ್ರಾಮ ಕರ್ಣಿಕ ಅಮ್ಜದ್ ಖಾನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನೆ ಮಾಲೀಕ ಕಿಶೋರ್, ಪರಿಸರದ ಪ್ರಮುಖರು ಜೀವನ್ ತೊಕ್ಕೋಟು, ಪ್ರಕಾಶ್ ಪಿಂಟೋ, ಜಗದೀಶ್ ಆಳ್ವ ಕೊತ್ತಬೈಲ್, ಕುಸುಮ ಮೊದಲಾದವರು ಮಾತನಾಡಿ ಶೀಘ್ರ ಪರಿಹಾರ ನೀಡಬೇಕು ಎಂದು ಕೇಳಿಕೊಂಡರು. 30 ವರ್ಷದಿಂಚಿ ಈ ಜಾಗ ಇಂಚೆಜ್ಜಾಂಡು ಇತ್ತ ಅಕಲು ಒಂದು ಬತ್ತದ ಬರ ಕಟ್ಟದು ಇಂಚ ಮಂತ್ ಪಾಡ್ದೇರು ದಾಪಂಡ ಇತ ಆ ಬರ ಕಟ್ಟದ ಇಂಕ್ಲಿ ಅಡ್ಡು ಮೂಜಿ ಸರ್ತಿ ಏತೋ ಸರ್ತಿ ಪಂಡ ಪೋನ ವರ್ಷ ಇಂಕಲು ಬತ್ತದ ಮೂಲು ಇಂಚ ಆ ಬರ ಬೂರುಂಡು ಕ್ರಾಕ್ ಆತನ ಪಂಡದು ಇಂಕ್ಲಿ ಕಂಪ್ಲೇಂಟ್ ಮಂತ ಡಿಸಿ ನಕಲು ಬತ್ತೇರು ಮಾತ ಬತ್ತೇರು ತುಯ್ಯೇರು ಪೋಯರು ಐಕ ಇಂಚಿನಲ್ಲ ಒಂದು ಆಕ್ಷನ್ ತೆತ್ತಂಜೇರು ಎಂಕ್ಲು ಒಂದು ಇಲ್ಲು ಕಟ್ಟಡ ಐಕೊಂಜಿ ಸಾರತ್ ಒಂದು ಇಲ್ಲು ಕೇನುವರು ಡಾಕ್ಯುಮೆಂಟ್ಸ್ ಕೇನುವರು ಲೈಸೆನ್ಸ್ ಕೇನುವರು ಅವು ಕೇನು ಇಲ್ಲು ಕೇನು ಅಕ್ಲಿಗೆ ಒಂದು ದಾಲ್ ಹೆಜ್ಜ ಕೇನ್ನ ಒಂದು ಇಲ್ಲು ಹೆಜ್ಜ ಅಧಿಕಾರ ನಕಲು ಏರ್ ಲೆಜ್ಜಾರ ಒಂದು ದಯಮಂತದ್ದು ಏರನ್ನೆಲ್ಲ ಒಂದು ಐಕೆ ಒಂದು ಸರಿ ಸಾದಿ ಒಂದು ನಿಮ್ಮಂತ ಕೊರೋಡು ಎಂಕ್ಲೆ ಈತ ಇಲ್ಲಿ ಜನಲ ಕಾತನೆ ಎಂಕ್ಲೆ ಈತ ಓಲಲ್ಲಿ ಪೋಪಿನ ಇಲ್ಲಿ ಜಂದ ಎಂಕ್ಲೆ ಓಡೆಲ್ಲ ಪಾರ ಸಾಧ್ಯಜ್ಜಿ ಅಂಜಿ ಏನ್ ಇತ್ತ ಪೋದಿ ಕಾಲು ಒಂಜಿ 2 ವಾರ ದಿಂಚಿ ಪೋಯಿನಿ ಒಂದು ಎಲ್ಲ ಪೋದಿಜಿ ನಾಯ್ತ ಎಂಕಲ ಐಂಜಿಂತ ಜೀವ ಪೋತು ನೇಕೆ ಏರಿ ವಾನೆ ಪ್ರಾಬ್ಲಮ್ ಒಂದುಂಡು 2 ವರ್ಷದಿಂದ ಎಂಕಲ್ ಕಂಪ್ಲೇಂಟ್ ಮಲ್ತೊಂದುಲ್ಲ ಪಂಚಾಯತಿ ಪೋಂದುಲ್ಲ ಪ್ರತಿಯೊರಿಯಾಗ್ಲಿ ಇನ್ಫಾರ್ಮೇಷನ್ ಪೋತುಂಡು. ಸೊ ಐ ಮಿತ್ತ ಕಂಪೌಂಡ್ ಕಟ್ಟೊಂದುಲ್ಲ ಈತ ಪ್ರಾಬ್ಲಮ್ ಒಂದುಂಡು ನೀ ಕೇರ್ಲ ರೆಸ್ಪಾಂಡ್ ಮನ್ಪನ್ ಕ್ಲಿಯರ್ಲ ಇಜ್ಜ ಇನ್ ಕೇಸ್ ಕೋಡ್ ಅಂಚಾದ ಜೀವ ಪೋತುಂಡ ಈತ ಐನ್ ಜೀವ ಪೋತು ಏರಣ್ಣ ಲೈಕ್ ರೆಸ್ಪಾಂಡ್ ಮನ್ಪರ್ ಸಾಧ್ಯ ಉಂಡೆ ಅಪಣ ಕಾಸಿತ್ತಿನಾಗ ಒಂಜಿ ನ್ಯಾಯ ಪಾಪದಾಯಗ ಒಂಜಿ ನ್ಯಾಯನ ಆ ಗೇರ್ಲಕ್ಕೆ ಏನಾಕ್ಲಿಜ್ಜೇರ ನೆಕ್ ಪರಿಹಾರ ದಾಲ ಇಜ್ಜ. ನಗರಸಭೆದ ವ್ಯಾಪ್ತಿ ಡಿಫ್ರೆನ್ಚಿನ ಈ ಪೆರ್ಮನೂರ್ದ ಕೆರೆಬೇಲ್ ಪ್ರದೇಶಡ್ ಈ ಒಂಜಿ ಕರಿಣ ಸುಮಾರು ಮುಲ್ಪ ಒಂಜಿ 5 ವರ್ಷದಿಂಚ ಜನಕ್ಕಲು ಒವೇ ರೀತಿಯ ತೊಂದರೆ ಇಜ್ಜಂದೆ ಪ್ರಾಕೃತಿಕ ತೊಂದರೆ ಇಜ್ಜಂದು ಇತ್ತ ಅಂಡ ಇತ್ತೆ ಸುಮಾರು ಒಂಜಿ 2-3 ವರ್ಷದಿಂಚ ಮುಲ್ಪ ಒಂಜಿ ಮಲ್ಲ ಇಲ್ಲು ಕಟ್ಟದೇರು ಆಯ್ತು ಒಟ್ಟಿಗೆ ಅಕ್ಕಲು ರಿಟರ್ನಿಂಗ್ ವಾಲ್ ಪೂರ ಕಟ್ಟದು ಸಮಸ್ಯೆಲು ಕರಿನ 2 ವರ್ಷದಿಂಚ ಕಂಟಿನ್ಯೂ ಬರೋದುಂಡು. ಪೋಯಿನ ವರ್ಷನೇ ಬತ್ತಿತ್ತ ಪೋಯಿನ ವರ್ಷ ಬತ್ತದ ಮುಲ್ಪ ಅಕ್ಕಲು ಬೈದಿನಂಚಿನ ಮಂತಿನಂಚಿನ ರಿಟರ್ನಿಂಗ್ ವಾಲ್ ಅವು ಕ್ರ್ಯಾಕ್ ಆದಿತ್ತು ಅಪ್ಪಗನೇ ಐಕ್ ಎಂಕ್ಲು ಐತ ಬಗ್ಗೆ ಇಡೀ ಊರ್ದಕ್ಲು ಒಟ್ಟು ಸೇರಿದು ಐತ ಬಗ್ಗೆ ದೂರು ಕೊಡ್ತಾ ಐತ ಬಗ್ಗೆ ಅವ್ನು ಸರಿ ಮನ್ಪಡೊಂದು ಎಂಕ್ಲು ಒತ್ತಾಯ ಮಂತದ ಆಂಡ ನಗರಸಭೆ ಆಡು ಅತ್ತನ ಐಕ ಸಂಬಂಧಪಟ್ಟಂಚಿನ ಜಿಲ್ಲಾಡಳಿತ ಆಡು ಒವೇ ರೀತಿಯ ಸೂಕ್ತವೇನಂಚಿನ ಕ್ರಮವನ್ನು ದೆತ್ತೊಂದಿನೀಚಿ ಅವು ದೆತ್ತನಿಂದ ಪರಿಣಾಮ ಅದು ಇನಿ ಮಲ್ಲೊಂಜಿ ಅವಘಡ ಆಪುಣ ಅವು ತತ್ತದ ನಿಂದು ಪಂಡ ಅಂದ್ರೆ ದೇವರೊಂಜಿ ಅನುಗ್ರಹ ಆಡು ತತ್ತದ ದಯಪಂಡ ಆ ಇಲ್ಲದಕ್ಕಲು ಒಂಜಿ 2 ದಿನ ದುಂಬು ಪೋಯಿನದ ಹತ್ರ ಅಕ್ಲನ ಇಲ್ಲಡಿ ಏರ್ಲ ಇಜ್ಜಂದಿನ ಹತ್ರ ಇಲ್ಲು ಮಾತ್ರ ಪೋತುಂಡು ಅಕ್ಲನ ಜೀವ ಪೋತಿಜ್ಜಿ ಆಂಡ ಈ ಒಂಜಿ ಇತ್ತು ಮಲ್ಲ ಒಂಜಿ ಘಟನೆ ಆ ಒಂದು ಪುಣಗಲ್ಲ ಈ ಭಾಗದ ಆ ಒಂಜಿ ಏರು ಆ ಇಲ್ಲು ಕಟ್ಟದೇರ ಕಂಪೌಂಡಲ್ಲಿ ಮಂತಾರ ಆಯ್ತಾ ಮಾಲೀಕರನಕ್ಕಲು ಒಂಜಿ ತುಯೆಲ್ಲ ಬೈಜೇರು ಬಂಡ ಒಂಜಿ ವಾರೀತಿದ ಒಂಜಿ ಅಕ್ಲನ ಒಂದು ಧೋರಣೆವು ಪಂಡ ಜನಕ್ಕಲು ಮುಲ್ಪ ಪಾಪದಕ್ಲು ಇಂಚಿನ ಮಂತದ ಸೈಜ್ ಬೋಂಡಲ್ಲ ಅತ್ತನಕ್ಲ ಇಲ್ಲು ಬೋಂಡಲ್ಲ ಇಂಚಿನ ಆವಡ ಪಂಪನಂಚಿನ ಅಕ್ಲ ಒಂಜಿ ದರ್ಪದ ಧೋರಣೆ ಅಂತ ಪಂಡ ಐಕ್ ಖಂಡಿತವಾದಲ್ಲ ಈ ಒಂಜಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಲ್ಲ ಬರೋಡು ಈ ಸೂಕ್ತವಾದ ಕ್ರಮ ಮನ್ಪೋಡು ಬಕ್ಕ ಇತ್ತೆ ಒಂದು ಒಂಜಿಲ್ಲತ್ತು ನನ್ನ ಮುಲ್ಪ 2-3 ಮಸ್ತಿಲ್ಲಾಗ ತೊಂದರೆ ಉಂಡು ಐಕೋಸ್ಕರ ಪೂರ ಐಕೊಂಜಿ ಸೂಕ್ತವಾದ ಐಕ ಅಕ್ಲಿಗೆ ಪರಿಹಾರ ಬಕ್ಕ ಐಕೊಂಜಿ ಕ್ರಮನ ನೆಟ್ಟು ಖಂಡಿತವಾದ ಮನ್ಪೋಡು ಇಜ್ಜಿನ ಎಂಕ್ಲು ಮಾತೆಲ್ಲ ಒಟ್ಟು ಸೇರಿದೆ ನೆಟ್ಟು ಒವೇ ನಮ್ಮ ಪಕ್ಷ ಭೇದ ಇಜ್ಜಿ ಒವೇ ಜನಕ್ಕಳು ಒಂದು ಇಜ್ಜಿ ಪೂರ ಒಟ್ಟು ಸೇರಿದೆ ಎಂಕ್ಲು ಇನಿ ಆ ಮಾಲೀಕರ ವಿರುದ್ಧ ಎಂಕ್ಲು ಹೋರಾಟ ಮನ್ಪ ಪ್ರತಿಭಟನೆ ಖಂಡಿತ ಮನ್ಪ ಆರು ಈತಿ ನೆಟ್ಟು ಬೈಜೇರು ಬಂಡೆ ಅರ್ಥದ ಅಪ್ಪಣ ನೆಟ್ಟು ಮುಲ್ತ ನಗರಸಭೆದ ಆಡಳಿತ ಮನ್ಪನಕ್ಲೆಲ್ಲ ಒಂಜಿ ಮರ್ಯಾದೆ ಇಜ್ಜ ಅಕ್ಲೆಲ್ಲ ಗೌರವ ಇಜ್ಜ ಖಂಡಿತವಾದ್ಲು ಈಗ ಒಂಜಿ ಇಂಚಿನ ಆತನ ಘಟನೆ ಐಕೆ ಎಂಕ್ಲು ಆ ಇಲ್ಲದಕ್ಲೆಗೆ ಐಕೆ ಸೂಕ್ತವೇನಂಚಿನ ಒಂಜಿ ಪರಿಹಾರ ಕೊರಡು ಬೊಕ್ಕ ಮಾತು ಇಲ್ಲದಕ್ಲೆ ಒವೇ ತೊಂದರೆ ಒಂದು ಲೆಕ್ಕನೆ ಕೂಡ ದುಮ್ಮದಿನಟ್ಟು ಈ ರೀತಿಯ ಘಟನೆ ಒಂದು ಲೆಕ್ಕ ತೋಡು ಬೊಕ್ಕೊಂಜಿದಾದ ವಿಶೇಷ ಬಂಡ ಎಲ್ಲೆಲ್ಲ ಇಲ್ಲ ಘಟನೆ ಕತ್ತಿ ಎಲ್ಲಿ ಒಂದು ಕಂಪೌಂಡ್ ಘಟನೆಕ್ಲ ಬತ್ತದ ಪರ್ಮಿಷನ್ಗೆ ನೀರು ಎಂಕ್ಲು ಕೇಂಡೈತೆ
ಇನಿ ನಗರಸಭೆ ಕಮಿಷನರ್ಲ ಬೈದರು ಆಯ್ತಾ ಇಂಜಿನಿಯರ್ಲ ಬೈದರು ಕೇಂಡ ನೆಕ್ ಅಕ್ಲು ಈತ ಮಲ್ಲ ರಿಟರ್ನಿಂಗ್ ವಾಲ್ ಕಟ್ನಾಗ ಅಕ್ಲು ಪರ್ಮಿಷನ್ ದೆತ್ತಂದ್ರೆ ಕೇಂಡ ಪರ್ಮಿಷನ್ ದೆತ್ತೊಂದಿರ್ಗೆ ಪರ್ಮಿಷನ್ ದೆತ್ತೊಂಜಿನಾಡ ನಗರಸಭೆ ಅಕ್ಲಿಗೆ ಅಕ್ಲ ಮಿತ್ತ ಆ್ಯಕ್ಷನ್ ದೆತ್ತಂದ್ರೆ ದಯಪೋಡಿಗೆ ಕ್ರಿಮಿನಲ್ ಕೇಸ್ ಮನ್ಪೊಲಿತ ಕ್ರಿಮಿನಲ್ ಕೇಸ್ ಒಂದು ಇಲ್ಲದಕ್ಲಿ ವಿನಿ ಇತ್ತಿನ ಸೈದುವೆರಕ್ಲು ಇತ್ತ ತಿರ್ತಿಲ್ಲದಕ್ಲಿಗೆ ಅಲ್ಪ ಅವನಿ ಮರ ತಾರದ ಮರ ದಾದನ ಅಕ್ಲನ ಜೀವ ಅವರಿಪಾಯನ ತೀರ್ಥ ಇದನ್ನ ತೀರ್ಥದ ಈಮೆ ತಿಲ್ಲದ 2-3 ಇಲ್ಲ ಅಲ್ಪ ಅಕ್ಲು ಇಲ್ಲ ಜನಕ್ಕಳು ಇತ್ತೇರು ಪೂರ ಪೋತು ಅದಕ್ಕೋಸ್ಕರ ಖಂಡಿತವಾದ ನೆಕ್ ಕ್ರಮ ಜರುಗಿಸೋಡು ನಗರಸಭೆದ ಮುಲ್ತ ಪೂರ ಕಮಿಷನರ್ ಅಕ್ಲೇರು ಅಕ್ಲ ಇಂಚಿನ ಆಯ್ತ ಬಗ್ಗೆ ಇಂಚಿನ ಕ್ರಮ ಜರುಗಿಸ ಬೊಕ ಮುಲ್ತ ಮಾಲೀಕರನಕ್ಲಿ ನಿಡಿಯ ಲೆಪ್ಪೋಡಕ್ಲು ಲೆತ್ತದ ಅಕ್ಲು ಇಂಚಿನ ಐಕ ಅಕ್ಲು ಸ್ಪಂದನೆ ಕೊಡೋದು ನಿಂಕ್ಲ ಆಗ್ರಹ. ನಗರಸಭೆ ವ್ಯಾಪ್ತಿಯ ಪೆರ್ಮನೂರು ಗ್ರಾಮದ ಕೆರಬೈಲ್ಗುಡ್ಡೆ ಎಂಬ ಈ ಪ್ರದೇಶದಲ್ಲಿ ಈಗ ತುಂಬ ದೊಡ್ಡ ಒಂದು ಅವಘಡ ನಡೆದಿದೆ. ಆದರೆ ಆ ಸಮಯದಲ್ಲಿ ಆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ 1-2 ದಿನದಲ್ಲಿ ಮನೆ ಬಿಟ್ಟು ಸಂಬಂಧಿಕರ ಮನೆಗೆ ಹೋದ ಕಾರಣ ಆ ಮನೆಯ 5 ಜೀವ ಉಳಿಯಿತು. ಆದರೂ ಇನ್ನೊಂದು ವಿಷಯ ಏನಂದರೆ ಅವರ ಮನೆಯ ಸೈಡಲ್ಲಿದ್ದ ಒಂದು ತೆಂಗಿನ ಮರ ಇನ್ನೊಂದು 2 ಮನೆಯವರ ಜೀವವನ್ನು ಉಳಿಸಿದೆ. ಇದೊಂದು ದುರದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಈ ನಗರಸಭೆಯಿಂದ ನಾನು ಕೂಡ ಈ ಹಿಂದೆ ಕೌನ್ಸಿಲರ್ ಆಗಿ ಇದ್ದವ. 1 ವರ್ಷಕ್ಕಿಂತ ಮುಂಚೆ ನಾವು ನಗರಸಭೆಯಲ್ಲಿ ಇದರ ಬಗ್ಗೆ ಮಾತಾಡಿದ್ದೇವೆ, ದೂರು ಕೊಟ್ಟಿದ್ದೇವೆ. ಆದರೂ ಏನು ಆ್ಯಕ್ಷನ್ ಇಲ್ಲ, ಅವರ ಮೇಲೆ ಯಾವ ಕ್ರಮ ಕೈಗೊಂಡಿಲ್ಲ ನಗರಸಭೆ. ಅವರಿಗೆ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಆ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಪಾಪದವನಿಗೊಂದು ನ್ಯಾಯ, ದೊಡ್ಡವರಿಗೊಂದು ನ್ಯಾಯ ಅಲ್ಲ. ಇಲ್ಲಿ ಎಲ್ಲರೂ ಒಂದೇ. ಇಲ್ಲಿ ನಾವು ಜಾತಿ ಭೇದ ಮರೆತು, ಪಕ್ಷಭೇದ ಮರೆತು ಎಲ್ಲ ಒಟ್ಟಾಗಿದ್ದೇವೆ. ಇದನ್ನು ಇನ್ನು ಮುಂದೆ ಇದನ್ನು ದೊಡ್ಡ ಮಟ್ಟದ ರೀತಿಯಲ್ಲಿ ಎಲ್ಲಿ ಅವರು ಹೋಗ್ತಾರಾ ಆ ಹೋಗುವ ದಾರಿಯಲ್ಲಿ ನಾವು ಕೂತು ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ. ಈ ಭಾಗದಲ್ಲಿ ಇವತ್ತು ಬೆಳಗ್ಗೆ 8:20ಕ್ಕೆ ಈ ಘಟನೆ ನಡೆದಿದ್ದು. ಒಂದು ಕಲ್ಪವೃಕ್ಷ ಇನ್ನೊಂದು 5-6 ಜನರ ಬದುಕನ್ನು ಬದುಕಿಸಿದೆ ಎಂದು ಹೇಳಬಹುದು. ಯಾಕೆಂದರೆ ಈಗ ನೀವು ನೋಡ್ತಾ ಇರ್ಬೋದು, ತೆಂಗಿನ ಮರದ ಮೇಲೆ ಅವರ ಎಲ್ಲ ತಡೆಗೋಡೆಯ ಬಲವೂ ಬಿದ್ದಿದೆ. ಇದು 1 ವರ್ಷದ ಮುಂಚೆ, 1-1.5 ವರ್ಷದ ಮುಂಚೆ ಆಗಿದ್ದು, ಕ್ರ್ಯಾಕ್ ಬಂದಿದ್ದು. ಈ 1 ವರ್ಷದ ಮುಂಚೆ ನಾವು ಕಮಿಷನರಿಗೆ ಹೇಳಿದ್ದೆವು. ಆಗ ಕಮಿಷನರ್ 3 ತಿಂಗಳ ಮೇಲೆ ಮತ್ತು ಚೇಂಜ್ ಆದರು. ಈ ಇಂಜಿನಿಯರ್ ಇದ್ದರು, ಈ ತುಳಸಿ ಅಂತ ಇಂಜಿನಿಯರ್ ಇದ್ದರು. ಇವರು ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಯಾವುದೇ ಕೆಲಸ ಮಾಡಲಿಲ್ಲ. ಈ ನಗರಸಭೆ ಇಂಜಿನಿಯರ್ ಸರಿ ಇದ್ದಿದ್ದರೆ ಈ ಪರಿಸ್ಥಿತಿ ನಮಗೆ ಬರ್ತಿರಲಿಲ್ಲ. ನೋಡಿ, ಈಗ ಎಲ್ಲ ಇಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಹಿಂದೂನವರ ಸಹ ಮನೆ ಉಂಟು. ಎಲ್ಲರ ಮನೆಗೆ ಈಗ ಪ್ರಾಬ್ಲಮ್ ಬಂದಿದೆ. ಎಲ್ಲರೂ ಯಾರಿಗೆ ಅಂತಂತ ಇದಿಲ್ಲ, ಎಲ್ಲರ ಮನೆಗೆ ಪ್ರಾಬ್ಲಮ್ ಬಂದಿದೆ. ಇವರು ಕೋಟಿಯ ಬಂಗ್ಲೆ ಕಟ್ಟಿ ಮೇಲೆ ಕೂತ್ಕೊಂಡಿದ್ದಾರೆ. ಒಂದು ಕಾಟಾಚಾರಕ್ಕೆ ಬಂದು ನೋಡುವುದು ಎಂಥದ ವಿಚಾರ ಎಂಥ ಸಹ ಇಲ್ಲ. ಇದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಪಕ್ಷಾತೀತ ಮರೆತು ಎಲ್ಲರೂ ನಾವು ಪ್ರತಿಭಟಿಸುವ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಇದನ್ನು ಸರಿ ಮಾಡದಿದ್ದರೆ ಮುಂದಿನ ವೇಳೆಯಲ್ಲಿ, ಮುಂದಿನ ದಿವಸದಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡುತ್ತೇವೆ. ಮತ್ತು ಇಂಥವರ ಮನೆಗೆ ಮತ್ತು ಇನ್ನೊಂದು ವಿಚಾರ ಅಂದರೆ, ಇವರ ಹತ್ರ ಹೋದ ಸರ್ತಿ ಮಾತಾಡುವಾಗ ಇವರು ನೀವು ಹೊರಗೆ ಕೂತ್ಕೊಳ್ಳಿ, ಅದರ ಬಾಡಿಗೆ ನಾವು ಕೊಡ್ತೇವೆ ಅಂತ ಹೇಳಿದರು. ಇವರು ಪಾಪದವರು ಬಾಡಿಗೆಯ ಮನೆಯನ್ನು ನೋಡಿ ಬಾಡಿಗೆಯ ಮನೆಯಲ್ಲಿ ಕೂತ್ಕೊಂಡ್ರು. 2 ತಿಂಗಳ ಬಾಡಿಗೆಯನ್ನು ಕೊಟ್ಟು ಮತ್ತು ಬಾಡಿಗೆ ಸಹ ಇಲ್ಲ. ಈಗ ಅವರು ಅಲ್ಲಿ ಬಿಟ್ಟು ಹೋಗೋದಾಗೆ ಇಲ್ಲ, ಇಲ್ಲಿ ಬರೋದಾಗೆ ಸಹ ಇಲ್ಲ. ಇವರ ಬಡವರ ಬದುಕು ಇದಾಗಿದೆ. ಅದರಿಂದ ನಾವು ಇದನ್ನೊಂದು ಉಗ್ರ ಪ್ರತಿಭಟನೆ ಮಾಡುವಂತ ಎಲ್ಲರೂ ನಾವು ನಿರ್ಣಯಿಸಿದ್ದೇವೆ. ಧನ್ಯವಾದಗಳು. ಪೋಯ್ಸರಿ ದಿಂಚಲ ಈ ಅಗರ್ ಕಟ್ಟದು ಎಂಕ್ಲೆ ಒಂಜಿ ಕುಲ್ಲಂದಿಲಕ ಮಂತೇರು 5 ಬಕ್ಕ ಪಂಡೆರೆಂಚಿನಂದು ಕುಲ್ಲಂದಿಲಕ ಮಂತದು ಎಂಕ್ಲೇನು ನಿಕ್ಕುಲು ಬಾಡಿಗೆಗೆ ಪೋಲೆ ಎಂಕುಲು ಬಾಡಿಗೆ ಕಾಸು ಕೊರ್ಪ ಪಂಡೇರು 50,000 ರೂಪಾಯಿ ಡಿಪಾಸಿಟ್ ಪಂಡ 50,000 ಡಿಪಾಸಿಟ್ ಕೊರ್ದು 3 ತಿಂಗಳು ಬಾಡಿಗೆ ಕೊರ್ದು ಲಾಸ್ಟ್ಗೆ ಗೇಟ್ ದಲ್ಪ ಪೋದು ಕೇನಾಗ ಎಂಕುಲು ಈತ ದಿನ ಮಾನವೀಯತೆ ಕೊರ್ನಿ ನನ್ನ ನಿಕ್ಲೆಗೆ ಕೊರಿಯರ ಆಪುಜಿ ನಿಕ್ಕುಲು ಮಲ್ಪುನ ಮನ್ಪುಲೆ ಕಂಪ್ಲೇಂಟ್ ಕೊರ್ಲೆ ಕಂಪ್ಲೇಂಟ್ ತೂಕ ಪಂಡೇರು ಎಂಕುಲು ಈ ಬಾಲೆ ಒರ್ತಿ ಬಂಜಿನಾಲಿತ್ತಲ್ಲ ಎಂಕುಲು ಇಲ್ಲಡು ಈತ 10 ತಿಂಗಳದ ಬಾಲೆನ್ ಪತ್ತದ ಎಂಕಿ ಈಮೆಗೆ ಬರಲತ್ತು ಪೋಯರ್ಲತ್ತು ಅಂಚೈನ ಎಂಕುಲು ಅಲ್ಪ 10,000 ಬಾಡಿಗೆಗೆ ಅಂತೊಂದುಲ್ಲ. ಇತ್ತ ಎಂಕ್ಲು ದಾದ ಮನ್ಪುನೊಂದೇ ಗೊತ್ತಾಪುಜಿ ಮಾತೇರ್ಲಿ ಇತ್ತ ಪರಿಸ್ಥಿತಿ ಎಂಕ್ಲೆ ನಂಚ ಆತಂದ್ರೆ ಜೀವ ಪೋಪು ನಂಚಿನ ಪರಿಸ್ಥಿತಿ ಉಂಡು. ನನ್ನ ಮಿತ್ತ ಎಂಕ್ಲೆ ದಾಲ ಮನ್ಪ ಐಕ್ ಪರಿಹಾರ ನಿಕ್ಕುಲೆ ಎಂಚಿನಲ್ಲ ಮಂತು ಕೊರಡು ಸರ್. ಯಾನ್ ಆತೆ ಮನ್ಪುನು ಬೆತ್ತ ದಾಲ ಇಜ್ಜಿ ಎಂಕ್ಲೆ ಜೀವ ಒಂಜಿ ಒರಿನ ಎಂಕ್ಲಿಗೆ ಭಾಗ್ಯ. ಅತ್ತತ್ತು ಮಲ್ಲ ಬಿಲ್ಡಿಂಗ್ ಕಟ್ಟದು ರೈಟ್ರ್ ಮುರನಿ ಕಾಲ್ ಮಲ್ಪುನಾಗ ಪನ್ಪೆ ಇತ್ತಿನ ಉಪ್ಪುದ ಮೂಟೆಲಕ ಇಡೀ ಎಂಕ್ಲ ಸುತ್ತಮುತ್ತ ಗೋನಿಗೆ ಮಣ್ಣು ಜಿಂಜದ್ದಿತ್ತೆ ಪನ್ನಗ ಪನ್ಪೆ ನಿಕ್ಕುಲು ಮಲ್ಪುಲೆ ಬೊಕ್ಕ ತೂಕ ಅಂದು ಪಂತೆ ಎಂಡ ಇತ್ತ ವಿಷಯ ಆಮೇಕ್ಲಿ ಜಿತಾಯಿ ಕೋಡದ ದಿನಟು ಮೀನು ಅಕ್ಕುಲ್ ಮೀನು ಇಲ್ಲದ ಅಕ್ಕುಲು ಇತ್ತನ ಐನು ಜೀವ ಪೋದಿತ್ತು ಇಂಬೆ ಕೊರ್ತುವೇನಾ
ಇವೆ ವಿಮಾನದ ಲಂಡನ್ಗೆ ಅಮೇರಿಕ ಗಡೆಗೆ ಇಡೆಗೆ ಪೂರ ಪೋಪೆ ಸುತ್ತುವೆ ಎಂಕ್ಲು ದಿನ ದಿನ ಬೆಂದದ ಎಂಕ್ಲು ಬಂಜಿಗೆ ತಿನ್ನೋಡು ಎಂಕುಲು ಅಂಚ ಮಲ್ಪೊಡು ಇತ್ತ 10 ತಿಂಗಳ ಬಾಲಿಂಪಿತ ಆ ಬಾಡಿಗೆ 10 ಸಾರಿ ಎಂಕುಲ್ಗೆ ಎಂತೊಂದಿಲ್ಲ ಎಂಕುಲು ದಾದ ಮಲ್ಪೋಡು ಈ ತೆಲೆ ಪೊಡಿ ಜೋಕ್ಲೆರ್ ದಿಂಚಲ ಆ ಮೂಜಿ ಸೆನ್ಸ್ ಜಾಗಡೆ ಎಂಕ್ಲು ಇಲ್ಲು ಕಟ್ಟದು ಕುಲ್ದು ಇನಿ ಮುಟ್ಟೆ ಎಂಕ್ಲೆ ತೊಂದರೆ ಜನ ಯಾಪ ಬತ್ತೇನ ಎಂಕ್ಲೇನು ಪಾಪದಕ್ಲೇನು ಕುಲ್ಲಂದಿಲಕ್ಕ ಮಲ್ತೆ ಐಕೆ ಎಂಚಿನಲ್ಲ ಒಂದು ವ್ಯವಸ್ಥೆ ಮನ್ಪುಲೆ ಸಾರ್ ಬೇತೆ ಅಂದ ಆಲಕ್ಕೇನುಜಿ ಕುಲ್ಲು ನಂಚಿನ ವ್ಯವಸ್ಥೆ ಮಾಡ್ತದೆ ಎಂಕ್ಲೆ ಕೊರ್ಲೆ ಓಲಾವು ಎಂಕ್ಲೆಗೆ ಬಾಡಿಗೆ ಕೊರ್ರೆ ಎಂಕ್ಲೆರ್ದು ನನ್ನ ಸಾಧ್ಯ ಇಜ್ಜಿ ಅಯ್ಯ 3 ತಿಂಗಳು ಕೊರ್ದು ನಾಳೆ ನಾನು ಆಯ್ನ ಒಂದು ಆಯ್ತು ಉಪ್ಪಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಕೆರೆಬೈಲಿನ ಈ ಭಾಗದಲ್ಲಿರುವಂತಹ ಒಂದು ಪ್ರಭಾವಿ ವ್ಯಕ್ತಿಯ ಸುಸಜ್ಜಿತ ಮನೆಯ ನಿರ್ಮಾಣವನ್ನು ಮಾಡುವಾಗ ಅದರ ಸುತ್ತ ರಿಟೈನಿಂಗ್ ಹಾಲನ್ನು ಅವೈಜ್ಞಾನಿಕವಾಗಿ ರಚಿಸಿ ಈಗ ಅದರ ಸುತ್ತಮುತ್ತಲು ಇರುವಂತಹ ಸುಮಾರು 50 ಮನೆಗಳಿಗೆ ಆ ರಿಟೈನಿಂಗ್ ಹಾಲ್ ಕುಸಿದು ಬಿದ್ದು ಎಲ್ಲ ಮನೆಗಳು ನೆಲಸಮವಾಗುವ ಸನ್ನಿವೇಶ ಉಂಟಾಗಿದೆ. ಕಳೆದ ವರ್ಷ ಕೂಡ ಸ್ವಲ್ಪ ಮಣ್ಣು ಕುಸಿದು ಬಿರುಕು ಬಿಟ್ಟಿದ ಕಾರಣ ಕೆಳಗಿನ ಮನೆಯವರನ್ನು ಶಿಫ್ಟ್ ಮಾಡಿ ಬೇರೆ ಮನೆಗೆ ಶಿಫ್ಟ್ ಮಾಡಿದರು ಆ ಮನೆಯ ಮಾಲೀಕರು. ಕೇವಲ 2 ತಿಂಗಳದ ಬಾಡಿಗೆಯನ್ನು ಕೊಟ್ಟು ನಂತರ ಯಾವುದೇ ಅವರಿಗೆ ಒಂದು ಭರವಸೆಯನ್ನು ನೀಡದೆ ಆ ರಿಟೈನಿಂಗ್ ಹಾಲನ್ನು ಸರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡದೆ ನಿನ್ನೆ ರಾತ್ರಿಯ ಬಂದ ಮಳೆಯಿಂದ ಬೆಳಗ್ಗೆ ಆ ರಿಟೈನಿಂಗ್ ಹಾಲ್ನ ಒಂದು ಭಾಗವು ಕುಸಿದು ಒಂದು ಮನೆಯ ಮೇಲೆ ಬಿದ್ದು ಸಂಪೂರ್ಣವಾಗಿ ಮನೆಯು ನೆಲಸಮವಾಗಿದೆ. ಆ ಮನೆಯವರು ತುಂಬ ದುಃಖದಿಂದ ಇವತ್ತು ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ಪರಿಹಾರವನ್ನು ಕೊಡದೆ, ಇದು ಆಕಸ್ಮಿಕ ಅಲ್ಲ, ಇದು ತಿಳಿದು ಆದಂತಹ ಅಪಘಾತ. ಕಳೆದ ಸಲವೇ ಇದು ಬಿರುಕು ಬಿಟ್ಟಿತ್ತು, ಕೆಳಗೆ ಸುಮಾರು 50 ಮನೆ ಇತ್ತು. ಅದನ್ನು ಸರಿ ಮಾಡುವ ಗೋಜಿಗೆ ಹೋಗದೆ ಈ ಪ್ರಭಾವಿ ವ್ಯಕ್ತಿಯು ತನ್ನ ಪ್ರಭಾವವನ್ನು ಬೀರಿ ಬಡವರಿಗೆ, ಈ ಭಾಗದೊಂದು 50 ಮನೆಯ ಬಡವರಿಗೆ ತುಂಬ ಅನ್ಯಾಯವನ್ನು ಮಾಡುತ್ತಾ ಇದ್ದಾರೆ. ಈಗ ತಾನೇ ಕುಸಿದಿದ್ದರಿಂದ ಒಂದು ಮನೆಯಲ್ಲಿ ಯಾರು ಇಲ್ಲದ ಕಾರಣ ಯಾವುದೇ ಜೀವಹಾನಿ ಆಗಲಿಲ್ಲ. ಇಲ್ಲದಿದ್ದರೆ ನಮ್ಮ ಕಳೆದ ಸಲ ಮಂಜನಾಡಿಯಲ್ಲಿ ಗುಡ್ಡ ಕುಸಿತದಿಂದ ಆದಂತಹ ದುರಂತ ಇನ್ನೊಮ್ಮೆ ನಮ್ಮ ಕೆರೆಬೈಲಲ್ಲಿ ಆಗುವಂತಹ ಒಂದು ಸನ್ನಿವೇಶ ಆಗ್ತಿತ್ತು. ದೇವರ ದಯೆ ಇತ್ತು, ಅವರು ಮನೆಯಲ್ಲಿ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇನ್ನೂ ಕೂಡ ಒಂದು 50 ಮನೆಗಳು ಇಲ್ಲಿವೆ. ಇನ್ನೂ ಕೂಡ ಆ ಎಲ್ಲ ಕಾಂಪೌಂಡ್ ಹಾಲು ಬಿರುಕು ಬಿದ್ದು ಎಲ್ಲ ಮನೆಗಳ ಮೇಲೆ ಬಿದ್ದು ಎಲ್ಲ ಮನೆಗಳು ಇಲ್ಲಿ ನಾಶವಾಗುವ ಒಂದು ಭೀತಿಯಲ್ಲಿದೆ. ಆದ್ದರಿಂದ ನಮ್ಮ ಜಿಲ್ಲಾಡಳಿತವು ಆ ಮನೆಯ ಮಾಲೀಕನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ಯಾರು ಸಂತ್ರಸ್ತರಾಗಿದ್ದಾರೆ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು, ಇನ್ನು ಯಾವೆಲ್ಲ ಮನೆ ಇದೆ ಅವರಿಗೆ ಕೂಡ ಸೂಕ್ತ ಭದ್ರತೆಯನ್ನು ನೀಡಿ ಆ ಮಾಲೀಕನ ವಿರುದ್ಧ ಪೊಲೀಸ್ ಸ್ಟೇಷನಲ್ಲಿ FIR ಅನ್ನು ಮಾಡಿ ಅವನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ DC ಅವರು ಇದರ ಬಗ್ಗೆ ಗಮನವನ್ನು ಹರಿಸಿ ನಾವು ಇಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿ ನಾವು ಸಾಧಾರಣ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಕಂಪ್ಲೇಂಟನ್ನು ಕೊಟ್ಟರೂ ಕೂಡ ಸೂಕ್ತವಾಗಿ ಪರಿಗಣಿಸುವುದಿಲ್ಲ. ಕಳೆದ ಮಂಜನಡಿಯಲ್ಲಿ ನಡೆದ ದುರಂತವೇ ಇದಕ್ಕೆ ತುಂಬ ಸಾಕ್ಷಿ. ಆದ್ದರಿಂದ DC ಅವರು ಖುದ್ದಾಗಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ಜನರ ಕಷ್ಟಗಳನ್ನು ಆಲಿಸಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡಿ ಆ ಒಂದು ಯಾರು ಮನೆಯನ್ನು ಕಟ್ಟಿದ್ದಾರೆ ಅದನ್ನು ಅಲ್ಲಿಂದ ತೆರವುಗೊಳಿಸಿ, ಇಲ್ಲದಿದ್ದರೆ ಇಲ್ಲಿನ ಕೆಳಗಿನ ಯಾರೆಲ್ಲ ಮನೆ ಇದೆ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡಿ ಬೇರೆಡೆಗೆ ಸ್ಥಳಾಂತರಿಸಬೇಕು. ಇಲ್ಲದಿದ್ದರೆ ಅವರಿಗೆ ಇಲ್ಲಿ ಮನೆ ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತ ನಾವು ಜಿಲ್ಲಾಧಿಕಾರಿಯಲ್ಲಿ ಕಣಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದು ಒಂದು ವೇಳೆ ಇದಕ್ಕೆ ಈ ಸಲ ನೀವು ಸ್ಪಂದಿಸದಿದ್ದರೆ ನಾವು ಜನರು ಯಾವುದಕ್ಕೂ ಸುಮ್ಮನೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ನಮಗೆ ಬೇರೆ ದಾರಿ ಇಲ್ಲದೆ ನಾವು ಇದರ ಬಗ್ಗೆ ಪ್ರಬಲ ಪ್ರತಿಭಟನೆಯನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆ ಪ್ರತಿಭಟನೆ ಆಗದ ಹಾಗೆ ನಮ್ಮ ಜಿಲ್ಲೆಯ DC ಅವರು ಇದಕ್ಕೆ ಗಮನ ಕೊಟ್ಟು ಒಂದು ಏನೆಲ್ಲ ನಡೆದಿದೆ ಇದನ್ನು ಅವರು ಪರಿಹಾರ ನೀಡಿ ಸರಿ ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.